ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಚಿಲಂಪಾಡಿ ಗ್ರಾಮದ ಕರ್ತಡ್ಕ ಎಂಬಲಿಗೆ ಹೋಗುವ ದಾರಿ ಸಮಸ್ಯೆ ಇಂದು ನಿನ್ನೆಯದಲ್ಲ. ತಾತ್ಕಾಲಿಕವಾಗಿ ಅಡಿಕೆ ಮರದಿಂದ ತಯಾರಿಸಿದ ಸೇತುವೆ ಮೂಲಕ ಸಂಚರಿಸುತ್ತಾ ಇದ್ದು, ಮಳೆಗಾಲದ ಸಂದರ್ಭದಲ್ಲಿ ಭಯದ ವಾತಾವರಣವನ್ನು ನಿರ್ಮಿಸುವಂತಾಗಿತ್ತು. ಈ ಬಗ್ಗೆ ವಿ4 ನ್ಯೂಸ್ನ ಸುದ್ದಿಗೊಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ವಿಸ್ತೃತ ಚರ್ಚೆ ನಡೆಸಲಾಗಿತ್ತು. ಈ ಸಮಸ್ಯೆ ಬಗ್ಗೆ ಜಿಲ್ಲಾ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಚಿಲಂಪಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 48 ರಸ್ತೆಯಿಂದ ಕರ್ತಡ್ಕ ಹೋಗುವ ದಾರಿಯಲ್ಲಿ ಒಂದು ಹೊಳೆ ಇದೆ. ಇದೇ ಪರಿಸರದಲ್ಲಿ ಹಲವಾರು ಮನೆಗಳಿದ್ದು ಆ ಹೊಳೆಯನ್ನ ದಾಟಿ ಹೋಗಬೇಕಾದ ಪರಿಸ್ಥಿತಿ. ಆದರೆ ಸೇತುವೆ ಇಲ್ಲದೆ ಮಳೆಗಾಲದಲ್ಲಿ ಹೊಳೆ ದಾಟಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಇದೇ ಹೊಳೆಯನ್ನ ದಾಟಿ ಶಾಲಾ ಮಕ್ಕಳು ಹೋಗಬೇಕಾಗಿದೆ. ಮಳೆಗಾಲದಲ್ಲಿ ಅಡಿಕೆ ಮರದ ತುಂಡನ್ನ ದಡದಿಂದ ಮರಕ್ಕೆ, ಮರದಿಂದ ಆಚೆ ದಡಕ್ಕೆ ಹಾಕಿ ಹೊಳೆಯನ್ನ ದಾಟ್ತಾ ಇದ್ರು. ಈ ಪರಿಸರದವರಿಗೆ ಅನಾರೋಗ್ಯ ಉಂಟಾದ್ರೆ ಮಳೆಗಾಲದಲ್ಲಿ ಹೊಳೆಯನ್ನ ದಾಟಲು ತೀರಾ ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗ್ರಾಮದ ಮನೆಯವರೆಲ್ಲ ಸೇರಿ ಪ್ರತಿ ವರ್ಷ 15 ರಿಂದ 20 ಸಾವಿರ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಮಣ್ಣು ಹಾಕಿ ತಾತ್ಕಾಲಿಕ ರಸ್ತೆಯನ್ನ ಮಾಡ್ತಾರೆ. ಆದರೆ ಮಳೆ ಬಂದ ಕೂಡಲೇ ಅದು ಕೊಚ್ಚಿಕೊಂಡು ಹೋಗುತ್ತೆ. ಸುಮಾರು 15 ವರ್ಷಗಳಿಂದ ಬೇಡಿಕೆ ಇಟ್ಟರೂ ಯಾವುದೇ ಪ್ರಯೋಜನವಾಗಲಿಲ್ಲ ಅಂತ ಗ್ರಾಮದ ಜನತೆ ಅಳಲನ್ನ ತೋಡಿಕೊಂಡಿದ್ದಾರೆ. ನೀರು ಮಸ್ತ್ ಬಂಗಳ ಬರ್ಮ ಅರ್ಧ ತೋಟ ಮುಟ್ಟ ಮುರುಕುನ ಆಡೆ ಮುಟ್ಟ ಅಂಕಲ ಇದು ಗಟ್ಟ ತೋಟ ನೀರು ಬರ್ತದೆ ಆಂಡ ಈ ತ್ರಾಸಿ ಮುಟ್ಟಾಗ ಸಂಕ ನೀ ತ್ರಾಸಿ ಮುಟ್ಟ ಎಲ್ಲ ಮತ್ತಿಗೆ ಓಟಗಾನಾಗ ಪನ್ಪೇರು ಎಂಕಲ ಲಿಸ್ಟುಡುಂಡು ಅಂದ ಬಂದ ಎಂಕಲ ಪನ್ಪೇರು ನೀ ತ್ರಾಸಿ ಮುಟ್ಟ ತಲ ಮತ್ತಿಗೆ ನಾನು ಜಲ್ಲಿ ಒಣ ತೋಟ ಪೊಂದು ಬಂದ ಪಂತು ಪೋಯಿ ನೀ ತ್ರಾಸಿ ಮುಟ್ಟದಲ್ಲ ಆಯ್ತಾ ತಿನ್ನ ವಿಚಾರಣದಲ್ಲ ಮತ್ತಿಗೆ ಎಂಕಲ ಎಲ್ಲ ಪುದರ್ ಕುಕ್ಕನಾಗ ಒಳ್ಳೆ ಬಂದದ್ದು ಎಂಕಲ ಮುಲ್ಪ ಸುಮಾರು ವರ್ಷ ಇಂಚೆ ವಾಸ ಆಗೋದಿಲ್ಲ. ಎಂಕಲ ಕೊಂಚ ಸಂಕ ಒಡೊಂದು ಮಸ್ತ್ ಜನ ಅಧಿಕಾರಿಗಳು ಮತ್ತು ಮಂತು ಕೊರ್ಪಂದು ಪಂಡಿದಿತ್ತೇರು ಎಲ್ಲ ಇಳಿಮುಟ್ಟ ಎಲ್ಲ ಬತ್ತಿದ್ದೇರು ಎಂಕಲ ಒಂಜಿ 3-4 ಸರ್ತಿ ಅಧಿಕಾರಿಗಳಿಗೆ ಆಪನ ಅರ್ಜಿ ಬಂತ ಕೊಡ್ತು ಎಂಕಲ ಅರ್ಜಿ ಕೊಡ್ದು ಏರ್ಲೈನ್ ಎಲೆಕ್ಷನ್ ಟೈಮ್ ಮಂತ ಪಂಪೇರು ನಿಖಿಲಕ್ಕೆ 3-4 ದಿನ ಎಂಕಲ ಸಂಕ ಒಪ್ಪರ ಅಡಿ ಮಂತು ಕೊರ್ಪು ಆಯ್ತು ಆ ವ್ಯವಸ್ಥೆ ಮಂತೊಂದಿಲ್ಲ ಅದು ಪಂಪೇರು ಬುಕ್ಕ 5 ವರ್ಷ ಮಟ್ಟ ಎಲೆಕ್ಷನ್ ಕೂಡ ಎಲೆಕ್ಷನ್ ಬರ್ಪಡೆ ಮಟ್ಟ ಅಕಡೆ ಎಲ್ಲ ಇಂಚು ತಿರುಗಿದು ಬೀರು ಅಂಚೆ ಎಂಕಲ ಪುರ ವಿಸರ್ಜನೆಗಳನ್ನು ಮಂತೆಲ್ಲ ತಂದು ಹೋನಾಗ ಎಂಕಲ ಅಮ್ಮ ಪುರ ವಿಸರ್ಜನೆ ಕಾರಣ 15 ಕೊರತೆ ತಿಂಗಳು ಹಿಂದಕ್ಕೆ BP ಶುಗರ್ ಚಕ್ಮ ಪಡೆದ ಹೊಡ್ತೀನಿ ಅಪ್ಪ ಎಂಕಲ ಕ್ಯಾಡು ಕುಲದ 4 ಜನ ತೋಳು ಹಂಚಿ ತುಂಬೊಂದು ಹೋತು ಹೊರಪಡೆದ ಬರ್ತದೆ ಕೂಡ ರಿಕ್ಷಾ ಜೊತೆ 3 ತುಂಬೊಂದು ಬಸ್ ಬರ್ತೇನೆ ಅಂಚೆ ರಾತ್ರಿ ಬರೋದಲ್ಲ ಅಂಚಿನ ಹೆಚ್ಚು ಕಮ್ಮಿ ಆಟ ಮರಿಯಲ್ಲ ಎಂಕಲಿಗೆ ದಾಲ ಪೋಪಲಕ್ಕೆ ಹೆಂಚಿ ಅಂಚಿನ ಪರಿಸ್ಥಿತಿ ಉಳ್ಳ ಎಂಕಲ ಮೂರು ಈ ತೋರ್ಸ ಇಂಚು ಪಂಡದಲ್ಲಿ ಮಾಂತ ರಾಜಕೀಯದಾಗೆಲ್ಲ ಪಂಪೇರು ಅಕ್ರಮ ಮಂತ್ರಿ ಎಂಕಲ ಮಲ್ಪ ಅಕ್ರಮ ಮಲ್ಪೇರು ಪಂಪೇರು ಏಲ್ಲ ಇಳಿಮುಟ್ಟ ಎಲ್ಲ ಆಯ್ತು ಬಗೆಟ್ಟು. ಪ್ರತಿ ಚುನಾವಣೆ ಹತ್ತಿರ ಬಂದಾಗ ಮಾತು ಕೊಡುವ ಜನಪ್ರತಿನಿಧಿಗಳು ನಂತರ ಮರೆತೇ ಬಿಡ್ತಾರೆ. ಇಲ್ಲಿನ ಜನಪ್ರತಿನಿಧಿಗಳು ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳ್ತಾ ಮತ ಹಾಕಿಸ್ತಾರೆ. ವಿಪರ್ಯಾಸ ಆದರೆ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ಕೂಡ ಜನರನ್ನ ಸುಳ್ಳು ಹೇಳಿ ನಂಬಿಸ್ತಾರೆ ಎನ್ನುವ ಆರೋಪಗಳು ಕೂಡ ವ್ಯಕ್ತವಾಗಿದೆ. ಸುಮಾರು ವರ್ಷದ ಇಂಚಿ ಸಂಕ ನಂಗೆ ಮಂತು ಕೊರ್ಪಂದು ಮಂತು ಕೊಡ್ತಿದ್ದೇರು ಅಯ್ನಿಟ್ಟು ಈ ಶಾಲೆ ಜೋಕ್ಲಿಗೆ ಏತು ಬಂಗ ಪಂಡ ಎಂಕ್ಲ ಪಾಪುಡೆ ಬತ್ತದ ಎಂಕ್ ಕಾತು ಪುಳ್ಳುದು ಎಂಕ್ಲ ಅಲ್ಪ ಬತ್ತು ನಿಂತದು ಆ ಜೋಕ್ಲಿ ಒರಿಯೊರಿನೇ ಕೂಡ ಹತ್ತದ ಎಂಕ್ಲ ಅಂತಿಪ್ಪು ಆನ ಎಂಕ್ಲೆ ಸಂಕ ಈತು ಸಮಯ ಓಟು ದಿಂಚಿ ಬತ್ತು ಪನ್ಪೇರು ಮಾತು ಎಂಕ್ಲು ಎಂಕ್ಲೆ ಓಟು ಕೊರ್ಲೆ ಅನ್ಪೇರು ಎಂಕ್ಲೆ ಸಂಕ ಅಂತ ಪನ್ಪೇರು ತರ 10 ವರ್ಷದ ಇಂಚಿ ಪಂಡದುಳ್ಳೇರು ಎಂಕ್ಲು 10 ವರ್ಷ ಇಂಚಿ ಮಣ್ಣು ಆಡೊಂದು ಮರಿಯಲಗ ಅನ್ನಗ ಈ ಪೂರ ಮಣ್ಣು ಪೂರ ಬುಲ್ಲ ಬಿಡೊಂದುಲ್ಲ ಅಂಚನೆ ಮಗಳು ವರ್ಷ ಕೂಡ ಮಣ್ಣು ಮಾಡ್ಬ ಮಗಳು ವರ್ಷ ಪಾರ್ದ ಕೂಡ ಮಣ್ಣು ಬೊಲ್ಲಬೋದುಂಡು ಅಂಚನೆ ಪ್ರತಿ ವರ್ಷ ಎಂಕ್ಲ ಅಂಚನೆ ಮಂತುದಿಲ್ಲ ಅಯ್ನಟ್ಟು ಮಾಮಿ ಎಂಕ್ಲ ಬಾರಿ ಬಂಗ ಒತ್ತೇರು ಬಂಗ ಹೊಂಡ ಸಾಧಾರಣ ಬಂಗ ಒತ್ತೇರು ಆರನ್ನು ಚಾಡುಕುಲ್ಲ ಒಂದು ಹೋದು ಏತು ಬಂಗ ಹೊಂಡ ಎಂಕ್ಲು ಸಾಧಾರಣ ಬಂಗ ಒತ್ತ ಅಂಚನೆ ಜೋಕ್ಲೆಲ್ಲ ಅಂಚನೆ ಎಂಕ್ಲು ಏತು ಕಷ್ಟ ಒತ್ತಂಡ ಎಂಕ್ಲಿಗೆ ಗೊತ್ತು ಈ ತ್ರಾಸ ಎಂಕ್ಲಿಗೆ
ಸಂಕದಂತ ಬಂತು ಕೊಡ್ತು. ಈ ಬಗ್ಗೆ ವಿ4 ನ್ಯೂಸ್ನ ಸುದ್ದಿಗೊಂದುಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಮಗ್ರ ವರದಿಯನ್ನ ಬಿತ್ತರಿಸಿ ಜಿಲ್ಲಾ ಪಂಚಾಯತ್ ಸದಸ್ಯ ಸರ್ವೋತ್ತಮ ಗೌಡ ಅವರ ಗಮನಕ್ಕೆ ತರಲಾಯಿತು. ಈ ಬಗ್ಗೆ ವಿ4 ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಈಗಾಗಲೇ ಈ ಸಮಸ್ಯೆ ಗಮನಕ್ಕೆ ಬಂದಿದ್ದು ಇದಕ್ಕೆ ಅನುದಾನ ಕೂಡ ಬಿಡುಗಡೆಗೊಂಡಿದೆ. ಕಾಮಗಾರಿಗಳು ಇನ್ನಷ್ಟೇ ಆಗಬೇಕಿದ್ದು ಸಾಮಗ್ರಿಗಳು ಬರಬೇಕಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು. ಮುಂದಿನ ಮಳೆಗಾಲದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದರು. ಈಗ ಅದು ಖಂಡಿತವಾಗಿ ಕೂಡ ಅವರಿಗೆ ನೆಕ್ಸ್ಟ್ ಮಳೆಗಾಲ, ಯಾಕಂದ್ರೆ ಅವ್ರು ಮಳೆಗಾಲದಲ್ಲಿ ಈ ಸೇತುವೆ ಅಲ್ಲ, ಅದೊಂದು ದೊಡ್ಡ ಒಂದು ತೋಡದು. ಹೌದು. ಆ ತೋಡಿಗೆ ಅವರಾಗೆ ಇದು ಕೃತಕವಾಗಿ ಮಾಡಿದಂತ ಸಂಕ ಮಾಡಿಕೊಂಡು ಅವರು ಅಲ್ಲಿ ಹೋಗುವಂತದ್ದು, ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹೌದು ಹೌದು. ಆದ ಕಾರಣ ಜಿಲ್ಲಾ ಪಂಚಾಯತಿ ವತಿಯಿಂದ ಮಾಡ್ಲಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ನಮಗೆ ಬರುವಂತ ಅನುದಾನ ಕೇವಲ ಒಂದು ವರ್ಷದಲ್ಲಿ ಬರುವಂತದ್ದು ಅನುದಾನವೇ ಬರುವುದು ಸುಮಾರು ಒಂದು 15-18 ಲಕ್ಷ ರೂಪಾಯಿ ಅನುದಾನ. ನಮ್ಮ ಕ್ಷೇತ್ರ ಬೇರೆ ಬೇರೆ ಕೆಲಸಗಳು ಇರ್ತವೆ. ಯಾಕಂದ್ರೆ ಒಂದೇ ಕೆಲಸಕ್ಕೆ ಮಾಡ್ಲಿಕ್ಕೆ ಆಗುದು, ಅದಕ್ಕೆ ಸುಮಾರು 10-20 ಲಕ್ಷ ರೂಪಾಯಿ ಬೇಕಾಗ್ತದೆ. ಹೌದು ಹೌದು ಹೌದು, ನಿಜ. ಹಾಗೆ ನಾನು ಸಂಬಂಧಪಟ್ಟ ಇಲಾಖೆಗಳಿಗೆ ಈಗಾಗಲೇ PWD ಇಲಾಖೆಗೂ ಕೂಡ ಅದರ ಇದು ಉಂಟು, ಅದರ ಎಲ್ಲ ಪ್ರಯೋಜನ ಆಗಿದೆ. ಅದು ತಕ್ಷಣ ಈಗ ಕೆಲಸಗಾರ ಅದನ್ನು ಪ್ರಾರಂಭ ಮಾಡ್ತಾರೆ. ಮೊನ್ನೆ ಇದರ ಮೊದಲೇ ಮೆಟೀರಿಯಲ್ ಹಾಕಂತ ಹೇಳಿದ್ ನಾನು. ಅವಾಗ ಆ ಮೆಟೀರಿಯಲ್ ಹಾಕಿದಾಗ ಅದು ಬೇರೆ ಬೇರೆ ಎಲ್ಲ ಪ್ರಕ್ರಿಯೆ ಎಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲ ಇದು ಸ್ಟಾರ್ಟ್ ಆಗಿ ಅದಕ್ಕೋಸ್ಕರ ನಾನು ಅದ ನಂತರ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಮತ್ತೆ ಬೇಕಾದ್ರೆ ಈಗ PWD ಇಂಜಿನಿಯರ್ ಹತ್ರ ಮಾತಾಡಿ ಅದಕ್ಕೆ ತಕ್ಷಣ ಮಾಡುವಾಗ ಪ್ರಯತ್ನ ಮಾಡ್ತೇನೆ. ಒಟ್ಟಿನಲ್ಲಿ ಇಚಿಲಂಪಾಡಿ ಗ್ರಾಮದ ಸಮಸ್ಯೆ ಬಗೆಹರಿಸುವುದಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸರ್ವೋತ್ತಮ ಗೌಡ ಹೇಳಿದ್ದಾರೆ. ಕರ್ಥಡ್ಕ ಪ್ರದೇಶದಲ್ಲಿ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಶಾಶ್ವತ ಸೇತುವೆ ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ.